ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ರುಚಿ ರುಚಿ ಸವಿ ರುಚಿ, ಈ ದಿನ ಯಾವ ರುಚಿ ಬನ್ನಿ ಕೇಳೋಣ. ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಶ್ವೇತಾ ಕಾಮತ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ ಇವತ್ತು ತಾವು ನಮಗೆ? ಈಗ ಮುಳ್ಳು ಸೌತೆಕಾಯಿಯ ದೋಸೆ. ಮುಳ್ಳು ಸೌತೆಯ ದೋಸೆ. ಸೊ ಈಗ ವಿಂಟರ್ ಸೀಸನ್ ಅಲ್ವಾ? ಸೊ ಈ ಚಳಿಗಾಲದಲ್ಲಿ ಹೆಚ್ಚಾಗಿ ಸ್ಕಿನ್ನೆಲ್ಲ ಸುಕ್ಕು ಹಿಡ್ದಾಗ ಆಗುತ್ತೆ. ಸೊ ಅದಕ್ಕೋಸ್ಕರ ಇಂಥ ಒಂದು ಹೈಡ್ರೇಷನ್ ಇರುವಂಥ ಒಂದು ತರಕಾರಿ ಆಗಿರಲಿ, ಸೊಪ್ಪು, ಇದನ್ನೆಲ್ಲ ಆದಷ್ಟು ಸೇವಿಸಬೇಕು ಅಂತ ಹೇಳ್ತಾರೆ. ಸೊ ಬೆಸ್ಟ್ ಅಂತ ಹೇಳಿದರೆ ಈ ಸೌತೆಕಾಯಿ ಎಲ್ಲದಕ್ಕೂ ಸೈ ಅಲ್ವಾ? ಎಸ್, ಮುಳ್ಳು ಸೌತೆ ಅದರಲ್ಲೂ ಕೂಡ ದಿ ಬೆಸ್ಟ್. ಸೊ ಇದರ ದೋಸೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಆಗುವಂಥದ್ದು ಹೇಗೆ ಇದು? ಬ್ರೇಕ್ಫಾಸ್ಟಿಗೆ ಆಗ್ತದೆ. ಓಕೆ. ಸ್ವೀಟ್, ಕೆಲವರು ಸ್ವೀಟ್ ಕೂಡ ಮಾಡ್ತಾರೆ. ಇದು ಸ್ವೀಟ್ ಸಪ್ಪೆನಾ? ಸಪ್ಪೆ. ಸಪ್ಪೆ. ಸೊ ಚಟ್ನಿ ಸ್ವೀಟ್ ಮಾಡ್ಬೋದು, ಚಪ್ಪೆ ಬೇಕಾದ್ರೆ ಚಟ್ನಿ ಜೊತೆಗೆ ತಿನ್ನುವಂಥದ್ದು. ಓಕೆ, ಸರಿ, ಶುರು ಮಾಡೋಣ. ಡನ್. ಫಸ್ಟ್ ಮಿಕ್ಸಿ ಜಾರ್. ಹಾಂ, ದೋಸೆ ಅಂದರೆ ಮಿಕ್ಸಿ ಜಾರ್ ಬೇಕೇ ಬೇಕು, ಯಾಕೆಂದರೆ ರುಬ್ಕೊಳ್ಬೇಕು. ಕೊಡಿ. ಅಕ್ಕಿ, ನೆನೆಸಿಟ್ಟ ಅಕ್ಕಿ. ಓಕೆ. ತೆಂಗಿನ ತುರಿ, ಉಪ್ಪು, ನೀರು ಹಾಕಿ ರುಬ್ಕೋಬೇಕು. ಇದಕ್ಕೆ ಇದು ಸೌತೆಕಾಯಿಯನ್ನು ಹಾಕೊಳ್ಳೋ ಆಗಿಲ್ವಾ? ಇಲ್ಲ, ಮತ್ತೆ ಹಾಕೊಳ್ಳೋದು. ತುರ್ದು ಹಾಕ್ಬೇಕು. ಓಕೆ. ತುರ್ದು ಬೇಕಿದ್ರೆ ತುರ್ದು, ಇಲ್ದಿದ್ರೆ ಹಾಗೇನೆ ತುರ್ದು ಹಾಕ್ಬೋದು. ಕಡಿಯೋತ್ತಿಗೆ ಬೇಕಾದ್ರೆ ಸಿಪ್ಪೆ ತೆಗೆದು ಪೀಸ್ ಪೀಸ್ ಮಾಡಿ ಕಡಿಯೋದು. ಹಾಂ. ಇದು ರಾತ್ರಿ ಪೂರ್ತಿ ಇಟ್ಕೊಳ್ಬೇಕಾ ಹೇಗೆ? ಇಲ್ಲ, ರಾತ್ರಿ ಇಟ್ಟರೆ ನಿಮ್ಮದು ಹುಳಿ ಅಂಶ ಬಿಡ್ತದೆ. ಸೊ ಇದಕ್ಕೇನು ಅವಾಗವಾಗಲೇ ಮಾಡ್ಕೊಳ್ಳುವಂಥದ್ದು. ಸಾಕ? ನೀರು ದೋಸೆಯ ಹದಕ್ಕೆ ರುಬ್ಕೊಳ್ಳೋದಾ? ನೀರು ದೋಸೆ ಅದಕ್ಕಿಂತ ಸ್ವಲ್ಪ ಗಟ್ಟಿ ಮಾಡ್ಬೇಕು. ಯಾಕಂದ್ರೆ ನಾವು ಇದು ತುರ್ದು ಹಾಕ್ತೇವಲ್ಲ, ಆಗ ನೀರಿನ ಅಂಶ ಬಿಡ್ತದೆ ಅದ್ರಲ್ಲಿ. ಜಾಸ್ತಿ ತೆಳುವುದು ದೋಸೆ ತೆಗಿಲಿಕ್ಕೆ ಬರುದಿಲ್ಲ. ಓಕೆ. ಸೊ ದೋಸೆ ಉಯ್ಕೊಳ್ಳುವಾಗ್ಲೂ ಕೂಡ ನೀರು ದೋಸೆ ತರನ ಸ್ವಲ್ಪ ಗಟ್ಟಿಯಾಗಿ ಗಟ್ಟಿ ಹಾಕ್ಬೋದು, ನೀರು ದೋಸೆ ಟೈಪ್ ಬೇಕಿದ್ರೆ ಹಾಕ್ಬೋದು. ಈಗ ಇದು ಮುಳ್ಳು ಸೌತೆಕಾಯಿ ತುರ್ದದ್ದು ಹಾಕ್ತೇವೆ. ಬಟ್ ಇದು ಈ ತರ ರುಬ್ಬಿ ಇಟ್ಕೊಂಡ್ರೆ ತಕ್ಷಣಕ್ಕೆ ಮುಗಿಯುವಷ್ಟು ಮಾತ್ರ ಮಾಡ್ಕೊಳ್ಬೇಕು ಬಹುಶಃ, ಯಾಕೆಂದ್ರೆ ಹೆಚ್ಚು ಇಟ್ಕೊಂಡ್ರೆ ಹುಳಿ ಬರುತ್ತೆ. ಸೊ ಅದು ಹಸಿ ತರಕಾರಿ ಬೇರೆ, ಅಂದ್ರೆ ಈ ಸೌತೆಕಾಯಿ ಹಾಕಿರೋದ್ರಿಂದ ಅವಾಗವಾಗಲೇ ಮುಗಿಸ್ಕೊಳ್ಬೇಕು. ಇಲ್ಲ, ಮತ್ತೆ ಹಾಕಿಟ್ರೆ ನೀರಿನ ಅಂಶ ಆಗಿ ಬಿಡ್ತದೆ. ನೀರು ಕೂಡ ಬಿಟ್ಕೊಳ್ಳುತ್ತೆ, ಮತ್ತೆ ಹುಳಿ ಬಂದಾಗೆ ಆಗುತ್ತೆ ನೀವು ಹೇಳಿದ ಪ್ರಕಾರ. ದೋಸೆ ಕಾವು. ಓಕೆ, ಇಟ್ಕೊಳ್ಳಿ. ಎಣ್ಣೆ ಹಾಕಬೇಕಾ? ಎಣ್ಣೆ ಸ್ವಲ್ಪ ಬೇಕು. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ. ಅಲ್ಲಿ ಸಾಕು.
ಸೊ ಇದಕ್ಕೆ ಯಾವ ರೀತಿಯಾದಂಥ ಚಟ್ನಿ ಎಲ್ಲ ಒಳ್ಳೇದಾಗುತ್ತೆ? ತೆಂಗಿನಕಾಯಿ ಚಟ್ನಿ ಬೇಕಾಗುತ್ತಲ್ವಾ? ಚಟ್ನಿ ಬೇಕಾಗ್ತದೆ. ಬೆಲ್ಲ ಹಾಕಿದ್ರೆ ಚಟ್ನಿ ಬೇಕಂತ ಸ್ವೀಟ್ ಮಾಡಿದ್ರೆ. ಕೆಲವರಿಗೆ ಸ್ವೀಟ್ ಇಷ್ಟ ಆಗುದಿಲ್ಲ. ದೋಸೆ ಹೆಚ್ಚಾಗಿ ಸ್ವೀಟ್ ಬದಲು ಸ್ವಲ್ಪ ಖಾರ, ಅದರ ಜೊತೆಗೆ ಏನಾದರೂ ಚಟ್ನಿ ಈ ಥರ ನೆಂಚ್ಕೊಳ್ಳೋದಕ್ಕಿದ್ರೆ ಚೆನ್ನಾಗಿರುತ್ತೆ. ಕೆಲವರು ಚಪ್ಪೆ ಇಷ್ಟ ಮಾಡುದಿಲ್ಲ, ಸ್ವೀಟ್ ಆದ್ರೆ ಒಳ್ಳೇದಂತ ಕೆಲವರು ಸ್ವೀಟ್ ಮಾಡಿ. ಹೀಗೆ ಕುಂಬಳಕಾಯಿದು ಸಹ ಮಾಡ್ಬೋದು. ಕುಂಬಳಕಾಯಿದು ರಾತ್ರಿ ಕಡ್ದಿಟ್ಟು ಮಾಡ್ಬೋದು. ಇದೇ ರೀತಿ ರುಬ್ಬಿ ಮತ್ತೆ ತುರಿದು ಹಾಕೊಳ್ಳೋದು ಅಲ್ಲ, ಅದು ಅಂದ್ರೆ ಕಡಿ ಹೊತ್ತಿಗೆ ಹಾಕ್ತಾರೆ ಕುಂಬಳಕಾಯಿ ಪೀಸ್ ಪೀಸ್ ಮಾಡಿ ಅದು ಅಕ್ಕಿ ಜೊತೆಗೆ ಕಡ್ದು. ಅದಕ್ಕೆ ಬೆಲ್ಲ ಹಾಕೊಳ್ಬೇಕಾ? ಬೆಲ್ಲ ಹಾಕ್ಬೇಕಾಗತ್ತೆ. ಅದು ಮಾತ್ರ ಮೊದಲೇ ಸ್ವಲ್ಪ ಹೊತ್ತು ರುಬ್ಬಿ ರಾತ್ರಿ ರುಬ್ಬಿಟ್ಟು ಬೆಳಿಗ್ಗೆ ಮಾಡ್ಬೇಕು. ಹಾಕ್ತೇನೆ ದೋಸೆ. ತೆಳು ಬೇಕಿದ್ರೆ ತೆಳು ಮಾಡ್ಬೋದು, ದಪ್ಪ ಬೇಕಿದ್ರೆ ದಪ್ಪ. ಸೊ ಎರಡು ಸೈಡ್ ಕೂಡ ಕೌಚಿ ಇದನ್ನ ಇದು ಫ್ರೈ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಸೌತೆಕಾಯಿ ಇದೆ, ಬೆಳಗ್ಗೆ ಏನಪ್ಪ ಮಾಡೋದು ಅಂತ ಹೇಳಿದ್ರೆ ಇಮಿಡಿಯೇಟ್ ಫಟಾಫಟ್ ಅಂತ ಆಗುತ್ತೆ. ಒಂದು ಅರ್ಧ ಗಂಟೆ ಮುಂಚಿತವಾಗಿ ಸ್ವಲ್ಪ ಯೋಚನೆ ಮಾಡಿದ್ರೆ ಆಯ್ತು. ಅಕ್ಕಿಯನ್ನು ನೆನೆಸ್ಕೊಳ್ಬೇಕು. ಅಕ್ಕಿ ಪುಡಿ ಕೂಡ ಹಾಕಿ ಅಂದ್ರೆ ಅಕ್ಕಿ ಹಿಟ್ಟನ್ನು ಹಾಕಿ ಮಾಡ್ಕೊಳ್ಬೋದು ಇದನ್ನ. ಅದು ಅಷ್ಟು ಟೇಸ್ಟ್ ಬರುದಿಲ್ಲ, ರುಬ್ಬಿದಷ್ಟು ಟೇಸ್ಟ್ ಬರುದಿಲ್ಲ. ಬೇಯ್ತಾ ಇರುವಾಗ ಮಾತ್ರ ಇದರ ಪರಿಮಳ ಬರ್ತಾ ಇದೆ, ಸೌತೆಕಾಯಿದು ಪರಿಮಳ ಬರ್ತಾ ಇದೆ. ಸೊ ದೋಸೆ ನೋಡಿದಾಗ ಇಮಿಡಿಯೇಟ್ ಇದರಲ್ಲಿ ಹಾಕಿದಿರಿ ಅಂತ ಗೊತ್ತಾಗೋದಿಲ್ಲ, ಬಟ್ ಆ ಪರಿಮಳ ಮಾತ್ರ ಗೊತ್ತಾಗ್ತಾ ಇದೆ. ಸೊ ಒಮ್ಮೆಲೆ ನೋಡಿದಾಗ ಈ ಆಪ ಎಲ್ಲ ಹೇಗೆ ಮಾಡ್ತಾರಲ್ಲ, ಆಪ ಆದರೆ ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ, ಸೈಡಲ್ಲಿ ಇದು ಬಾಣಲೆಯಲ್ಲಿ ಮಾಡ್ಕೊಳ್ಳುವಂಥದ್ದು. ಸೊ ಇದು ಹಾಗೆ ತವದಲ್ಲಿ ಹಾಕಿರೋದ್ರಿಂದ ಸೊ ದೋಸೆ ಥರನೇ ಬರ್ತಾ ಇದೆ. ಬಿಸಿ ಬಿಸಿ ಮುಳ್ಳು ಸೌತೆಕಾಯಿ ದೋಸೆ. ಎಸ್, ಸೊ ಅದ್ರ ಜೊತೆಗೆ ಏನೋ ಬೇರೆ ಗ್ರೇವಿ ಕೂಡ ಮಾಡ್ಕೊಂಡು ಬಂದಿದ್ದೀರಿ. ತಗೋಬಹುದು, ಚಟ್ನಿ ಇದರಲ್ಲಿ ತಗೋಬಹುದು. ಸೊ ಟೇಸ್ಟ್ ನೋಡೋಣ, ತಗೊಳ್ಳಿ. ಸೊ ಸಪ್ಪೆ ಹಾಗೆ ತಿನ್ನಕ್ಕಾಗತ್ತಾ? ಅದನ್ನು ಸಪ್ಪೆ ಸ್ವಲ್ಪ ನೀರು ದೋಸೆದ್ದು ನಮಗೆ ಹೇಗೆ ಟೇಸ್ಟ್ ಬರುತ್ತೆ ಅದೇ ಥರ ಇದೆ, ಬಟ್ ಗ್ರೇವಿ ಜೊತೆ ಗ್ರೇವಿ ಚಟ್ನಿ ಎಲ್ಲ ಇದ್ದರೆ ಸ್ವಲ್ಪ ಆ್ಯಡೆಡ್ ಫ್ಲೇವರ್ ತುಂಬ ಚೆನ್ನಾಗಿದೆ. ವೆರಿ ನೈಸ್, ಥ್ಯಾಂಕ್ ಯು. ಮಧ್ಯಾಹ್ನ ಊಟದ ಸಮಯಕ್ಕೆ ಈ ಥರ ಬಿಸಿ ಬಿಸಿ ದೋಸೆ ಅಥವಾ ಏನಾದರೂ ಬಿಸಿ ಬಿಸಿ ಆಗಿದ್ರೆ ತುಂಬ ಖುಷಿ ಅನಿಸುತ್ತೆ. ಸೊ ಇದಂತೂ ಜಟ್ಪಟ್ಟಾಗಿ ಮಾಡ್ಕೊಳ್ಬೋದು, ವೆರಿ ಈಸಿ ಆ್ಯಂಡ್ ವೆರಿ ಟೇಸ್ಟಿ. ಸೊ ಹೆಲ್ತ್ಗೂ ಕೂಡ ತುಂಬ ಬೆನಿಫಿಷಿಯಲ್ ಆಗಿರೋದು. ಯಾಕೆ ಅಂತ ಹೇಳಿದರೆ ಇದರಲ್ಲಿ ಸೌತೆಕಾಯನ್ನು ಬಳಸಿದ್ದಾರೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಮುಳ್ಳು ಸೌತೆಯ ದೋಸೆ ತಯಾರಿಸುವ ವಿಧಾನ: ಮೊದಲು ನೆನೆಸಿಟ್ಟ ಬೆಳ್ತಿಗೆ ಅಕ್ಕಿಗೆ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ತುರಿದ ಮುಳ್ಳು ಸೌತೆಯನ್ನು ಸೇರಿಸಿ ಕಲಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಹುಯ್ದು ಎರಡು ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಮುಳ್ಳು ಸೌತೆಯ ದೋಸೆ ಚಟ್ನಿಯೊಂದಿಗೆ ಸವಿಯಲು ಬಲು ರುಚಿ. ಮುಳ್ಳು ಸೌತೆ ದೋಸೆ ಅಂತೂ ಸೂಪರ್ ಆಗಿತ್ತು. ಸೊ ವೆರಿ ನೈಸ್. ಹಾ ಸೊ ತುಂಬ ಹಸಿವಾಗುವಾಗ ಇಂಥ ಲೈಟ್ ಫುಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ವೆರಿ ನೈಸ್. ಸೊ ಇದಂತೂ ಸಖತ್ತಾಗಿತ್ತು. ನೆಕ್ಸ್ಟ್ ರೆಸಿಪಿ ಯಾವುದು ಮಾಡ್ತಾರೆ ಅಂತ ನೋಡಿ ಒಂದು ಸಣ್ಣ ವಿರಾಮದ ನಂತರ.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೇ ಐಸ್ ಕ್ರೀಮ್ ಹಾಗೂ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಒಂದಂತೂ ದೋಸೆ, ಬಿಸಿ ಬಿಸಿ ದೋಸೆ ಸಖತ್ತಾಗಿತ್ತು. ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್, ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ರಿ? ಹೆಸರು ಹುರಿದ ಹೆಸರು ಕಾಳಿನದು ಕಿಚಡಿ, ಹೆಸರು ಮತ್ತೆ ಅಕ್ಕಿ. ಸೊ ಕಿಚಡಿ ಹೆಚ್ಚಾಗಿ ಹೆಸರು ಕಾಳು ಹಾಕಿ ಮಾಡ್ತಾರೆ. ಹೆಸರು ಬೇಳೆ, ಹೆಸರು ಬೇಳೆ, ಬೇಳೆಯನ್ನ ಹೆಸರು ಬೇಳೆ ಹುರಿದು ಮಾಡ್ತಾರೆ. ಇದು ಹೆಸರು ಕಾಳು ಹುರಿದು ಮಾಡಿದ್ದು, ಹುಡಿ ಮಾಡಿ. ಓಕೆ ಓಕೆ ಓಕೆ. ಸೊ ನೋಡೋಣ ಯಾವ ರೀತಿಯಾಗಿರುತ್ತೆ ನಿಮ್ದು ಡಿಫ್ರೆಂಟ್. ಸರಿ, ಶುರು ಮಾಡೋಣ. ಡನ್. ಫಸ್ಟ್ ಈಗ ಇದು ಕುಕ್ಕರ್ ತಗೊಳ್ಳಿ. ನೀರು ಹಾಕೊಳ್ಳೋದಾ? ಫಸ್ಟ್ ನೀರು. ಸೊ ನೋಡ್ಕೊಳ್ಳಿ, ಏನ್ ಬೇಯಿಸ್ಕೊಳ್ಳೋದಕ್ಕಿದೆ? ಇದು ಅಕ್ಕಿ ಮತ್ತೆ ಹೆಸರು ಕಾಳಿದ್ದು, ಅದನ್ನ ಫಸ್ಟ್ ಬೇಯಿಸ್ಕೊಳ್ಬೇಕು. ಸಾಕಷ್ಟು ನೀರು ಸಾಕು. ತಗೊಳ್ಳಿ. ಅಕ್ಕಿ ತೊಳೆದಿಟ್ಟು ಅಕ್ಕಿ ಹಾಕ್ತಾ ಇದ್ದೇನೆ. ಸಮ ಪ್ರಮಾಣದಲ್ಲಿ ತಗೋಬೇಕಿದ್ದು. ಅಕ್ಕಿ ಎಷ್ಟು ತಗೊಳ್ತೇವೋ ಅಷ್ಟೇ ಅದನ್ನು ತಗೋಬೇಕು. ಹೆಸರು ಬೇಳೆ, ಬೇಳೆ ಹೆಸರು ಹುರಿದದ್ದು, ಹುರಿದ ಹೆಸರು ಬೇಳೆ. ಓ, ಬೇಳೆ ಅಲ್ಲ, ಕಾಳನ್ನೇ ನೀವು ಪುಡಿ ಮಾಡಿ ಹುರಿದು ಪುಡಿ ಮಾಡಿ. ಓಕೆ ಓಕೆ. ನಾನು ಒಮ್ಮೆಲೆ ನೋಡುವಾಗ ಅದು ಕಾಳು ಅನ್ಕೊಂಡೆ, ಐ ಮೀನ್ ಬೇಳೆ ಅನ್ಕೊಂಡೆ, ಬಟ್ ಇದು ಕಾಳು. ಕಾಳು ಹುರಿದು ಕಾಳು. ಸೊ ಉಪ್ಪೇನಾದ್ರೂ ಹಾಕೊಳ್ಬೇಕಾ ಅದಕ್ಕೆ? ಹಾಕ್ಲಿಕ್ಕಿಲ್ಲ. ಸೊ ಅದರಲ್ಲೇ ಬೇಯಬೇಕಾ? ಬೆಂದ್ರ ಮೇಲೆ ಇದು ಬೆಲ್ಲ ಮತ್ತೆ ಕಾಯಿ ತುರಿ. ಓ, ಇದು ಸ್ವೀಟ್ ಕಿಚಡಿ. ಕಿಚಡಿ. ಓ, ಸೊ ನಾನು ಅನ್ಕೊಂಡೆ ಖಾರ. ಅಲ್ಲ, ಇದು ಸ್ವೀಟ್ ಕಿಚಡಿ. ಇದು ಷಷ್ಠಿ ಟೈಮಲ್ಲಿ ಮಾಡ್ತಾರೆ. ಷಷ್ಠಿದ ಟೈಮಲ್ಲಿ. ಓಕೆ. ಸೊ ಲಿಡ್ ಇಟ್ಕೊಳ್ಳೋದಾ? ಇಟ್ಟು ಎಷ್ಟು ವಿಸಿಲ್? 2 ವಿಸಿಲು, 10 ನಿಮಿಷ. 2 ವಿಸಿಲ್ ಬರಬೇಕು. ಅಂದ್ರೆ ಅದು ಹೆಸರು ಹುರಿದ ಬೇಳೆ ಮಾಡಿದಲ್ಲ, ಹಾಗಾಗಿ ಹೋಗಿ ಸ್ವಲ್ಪ ಗಟ್ಟಿ ಉಳಿತದೆ. ಗಟ್ಟಿ ಉಳಿದ್ರೆ ಟೇಸ್ಟ್ ಬರೋದಿಲ್ಲ. ಓಕೆ ಓಕೆ. ಸೊ 2 ವಿಸಿಲ್ ಬರೋವರೆಗೂ ಅದನ್ನ ಬೇಯಿಸ್ಕೊಳ್ಬೇಕು. ಸೊ ಷಷ್ಠಿ ಟೈಮಲ್ಲಿ ಇದನ್ನ ಸಿಹಿಯ ಖಾದ್ಯ ಇದನ್ನ ಮಾಡ್ತಾರೆ. ಪ್ರಸಾದವಾಗಿ ಕೂಡ ಇದನ್ನ ಇಡ್ತಾರ ಹೇಗೆ? ಅಲ್ಲ, ಇದು ಮನೆಯಲ್ಲಿ ಮಾಡ್ತಾರೆ ಷಷ್ಠಿ ಟೈಮ್. ಸೊ ಆ ಷಷ್ಠಿ ಈ ಟೈಮಲ್ಲೆಲ್ಲ ಹೆಚ್ಚಾಗಿ ಹುರಿದದನ್ನ ಅಂದ್ರೆ ಒಗ್ಗರಣೆ ಹಾಕೋದನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಹೀಗೆ ಬೇಯಿಸ್ಕೊಂಡು ಮಾಡುವ. ಇದು ರೆಡಿ ಆಯ್ತು, ಈಗ ತೆಗಿತೇನೆ. ಸ್ಟೀಮ್ ಕೂಡ ಬಿಟ್ಕೊಂಡಿದ್ದಲ್ಲ? ಹೌದು. ಎಸ್, ಕೊಡಿ. ಈಗ ಆಗಿದೆ. ಸೊ ಪೂರ್ತಿಯಾಗಿ ಹಸಿರಾಗಿದೆ. ಹೌದು, ಇದೀಗ ಆಗಿದೆ. ಇದಕ್ಕೆ ಬೆಲ್ಲ, ಕಾಯಿ ತುರಿ, ಇದು ಹೇಗೆ ಕಿಚಡಿ? ಡ್ರೈ ಕಿಚಡಿ. ಡ್ರೈ ಮಾಡ್ಬೋದು. ನೀರು ಸ್ವಲ್ಪ ನೀರು ಬೇಕಿದ್ರೆ ನೀರು ಸ್ವಲ್ಪ ಇದಿಡ್ಬೇಕು. ಇದು ಮತ್ತೆ ಎಂತ, ಬೆಲ್ಲ ಹಾಕೋದಿಗೆ ನೀರಿನ ಅಂಶ ಬಿಡ್ತದೆ, ನೀರು ಬಿಟ್ಕೊಳ್ತಾರೆ. ಇದು ಉದ್ದಿನ ದೋಸೆ ಜೊತೆಗೆ ತಿನ್ಬೋದು ಈ ಡಿಶ್ ಅನ್ನು. ಓ, ಕೆಲವರು ಇಷ್ಟಪಡ್ತಾರೆ ನೆಂಚ್ಕೊಂಡು ತಿನ್ನೋದು. ಹಾ. ಏಲಕ್ಕಿ ಪುಡಿ. ಹೆಸರು ಕಾಳು ಹಾಗೇನೆ ತಂಪು, ಅದು ದೇಹಕ್ಕೆ ತುಂಬಾ ತಂಪು ನೀಡುವಂತದ್ದು. ಸೊ ಈ ಉಪವಾಸ ಎಲ್ಲ ಇರ್ತಾರಲ್ಲ ಆ ಟೈಮ್ಗೆಲ್ಲ ಕೆಲವರು ಖಾರ ಕಿಚಡಿ ಮಾಡ್ಕೊಳ್ತಾರೆ, ಈ ತರ ಸಿಹಿ ಕಿಚಡಿ ಕೂಡ ಮಾಡ್ಕೊಳ್ಬಹುದು. ಆಯ್ತಾ? ಅಷ್ಟೇ. ಸೊ ಬೆಲ್ಲ ಸ್ವಲ್ಪ ಕರಗಿದ್ರೆ ಆಯ್ತು. ತುಂಬಾ ಹೊತ್ತು ಏನು ಬೇಯಿಸುವಾಗ್ಲೇ ಹಾಕೊಳ್ಬಹುದಲ್ಲ ಬೆಲ್ಲ? ಅದು ಅಕ್ಕಿ ಬೇಯುವುದಿಲ್ಲ, ಬೇಯುವುದಿಲ್ಲ. ಇದಂದ್ರೆ ಬೆಲ್ಲ ತುರ್ದಿಟ್ರೆ
ಅದು ಬೇಗ ನೀರು ಬಿಡ್ತದೆ. ನಾವು ಇದು ಇಡೀ ತುಂಡು ಹಾಕಿದ್ರೆ ಹಾಗೆ ಉಳಿತದೆ, ಅದು ತುಂಬಾ ಲೇಟ್ ಆಗ್ತದೆ. ಇದು ರೆಡಿನಾ? ರೆಡಿ. ಆಫ್ ಮಾಡೋದಾ? ಆಫ್ ಮಾಡಿ ಅಷ್ಟೇ. ಫಿನಿಶ್. ಸಿಂಪಲ್ ಈಸಿ. ಕಿಚಡಿ ಅಂದಾಕ್ಷಣ ಅದು ತುಂಬ ಈಸಿ ಅಂತ ಹೇಳ್ತಾರೆ. ಸೊ ಕಿಚಡಿ ಮಾಡಿದ್ದೀನಿ. ಯೂಶ್ವಲಿ ಖಾರ ಅಥವಾ ಬ್ಲ್ಯಾಂಡ್ ಕಿಚಡಿ ಮಾಡ್ತಾರೆ ಹಾಗೆ ಉಪ್ಪು ಹಾಕ್ಕೊಂಡು. ಇದು ಸಿಹಿಯಲ್ಲಿ. ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡಿ ತಗೊಳ್ಳಿ. ಬಿಸಿಯಾದ ಹೆಸರು ಕಾಳಿನ ಕಿಚಡಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ತೀರಾ ಬಿಸಿ ಇದೆ. ಈ ಪೂಜೆ ಟೈಮಲ್ಲಿ ಅಥವಾ ನಾನು ಆಗಲೇ ಹೇಳಿದಾಗೆ ಉಪವಾಸದ ಟೈಮಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಉಪವಾಸ ಅಂತ ಹೇಳಿದ ದಿವಸ ಜಾಸ್ತಿ ಹಸಿವಾಗೋದು ಬೇರೆ ಅಲ್ವಾ? ಹೌದು. ಎಸ್. ಸೊ ಟೇಸ್ಟ್ ನೋಡೋಣ. ತಗೊಳ್ಳಿ. ಸೊ ಉಪವಾಸ ಅಂದರೆ ಏನು ತಿನ್ನಬಾರ್ದು, ವ್ರತದ ಟೈಮಲ್ಲಿ ತಿನ್ನಬೇಕು. ತುಂಬ ಚೆನ್ನಾಗಿದೆ. ವೆರಿ ನೈಸ್. ಪೊಂಗಲ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಪೊಂಗಲ್ ತುಂಬ ಬೆಲ್ಲ ಎಲ್ಲ ಹಾಕಬೇಕು, ತುಪ್ಪ ಎಲ್ಲ ಹಾಕಬೇಕು. ಬಟ್ ಇದು ಹಾಗೇ ಬ್ಲ್ಯಾಂಡ್ ಆಗಿ ಮಾಡ್ಕೊಳ್ಳೋದು. ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಹೆಸರು ಕಾಳು ಹುರಿದು ಹಾಕಿದ್ದೀರಿ, ಅದರ ಒಂದು ಟೇಸ್ಟೇ ಬೇರೆ. ತುಂಬ ಚೆನ್ನಾಗಿದೆ. ವೆರಿ ನೈಸ್. ಸೂಪರ್ಬ್ ಆಗಿದೆ. ಸಿಂಪಲ್, ಈಸಿ, ಟೇಸ್ಟಿ ರೆಸಿಪಿ. ಸೊ ಹೆಸರು ಕಾಳಿನ ಕಿಚಡಿ ಸಖತ್ತಾಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಹೆಸರು ಕಾಳಿನ ಕಿಚಡಿ ತಯಾರಿಸುವ ವಿಧಾನ. ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ ಬೆಳ್ತಿಗೆ ಹಾಕಿ ಅಕ್ಕಿಯ ಸಮ ಪ್ರಮಾಣದಲ್ಲಿ ಹುರಿದು ಪುಡಿ ಮಾಡಿದ ಹೆಸರು ಕಾಳು ಸೇರಿಸಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ ಬೆಲ್ಲ, ತೆಂಗಿನ ತುರಿ, ಏಲಕ್ಕಿ ಪುಡಿ, ಗೋಡಂಬಿ ಹಾಕಿ ಬೆಲ್ಲ ಕರಗುವವರೆಗೂ ಬೇಯಿಸಿ. ಈಗ ರುಚಿಕರ ಹಾಗೂ ಆರೋಗ್ಯಕರ ಹೆಸರು ಕಾಳಿನ ಕಿಚಡಿ ಸವಿಯಲು ಸಿದ್ಧ. ಹೆಸರು ಕಾಳಿನ ಕಿಚಡಿ ಸೂಪರ್ಬ್ ಆಗಿತ್ತು. ಹಾಗೇನೆ ಸೌತೆಕಾಯಿ ದೋಸೆ, ಸೊ ನೀರು ದೋಸೆಗಿಂತ ಸ್ವಲ್ಪ ಉತ್ತಮವಾದಂಥದ್ದು. ಸೂಪರ್ಬ್ ಆಗಿತ್ತು. ಎರಡು ಕೂಡ ಡಿಶ್ ಆಸಮ್. ಸೊ ತುಂಬ ಚೆನ್ನಾಗಿತ್ತು. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ವತಿಯಿಂದ ಕಿರು ಕಾಣಿಕೆ, ಅದಕ್ಕೋಸ್ಕರ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಹೇಗನ್ನಿಸ್ತು ಮೇಡಮ್ ತಮಗೆ? ತುಂಬ ಖುಷಿಯಾಯಿತು. ಈ ನಮ್ಮ ಟಿ ವಿಯವರು ಒಂದು ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದ. ತುಂಬ ಧನ್ಯವಾದ. ಸೊ ಸಿಂಪಲ್ ಎಟ್ ಟೇಸ್ಟಿ ರೆಸಿಪಿಯನ್ನು ಹೇಳ್ಕೊಡ್ತೀರಿ. ತಮಗೂ ಕೂಡ ತುಂಬ ಧನ್ಯವಾದಗಳು. ನಮಸ್ಕಾರ. ಚಳಿಗಾಲದಲ್ಲಿ ಹೆಚ್ಚಾಗಿ ಧಾನ್ಯಗಳನ್ನು ಸೇವಿಸಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಅದರಲ್ಲಿ ಇರುವಂಥ ಎಣ್ಣೆ ಅಂಶ ನಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುವಂಥದ್ದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಹೆಸರು ಕಾಳಿನ ಕಿಚಡಿ ಮಾಡಿದರು. ಸೂಪರ್ ಟೇಸ್ಟ್, ಸಿಂಪಲ್ ಎಟ್ ಟೇಸ್ಟಿ ರೆಸಿಪಿ. ಖಂಡಿತವಾಗ್ಲೂ ಅದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿಯವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.